ನಾವು ಸಮುದಾಯದಿಂದ ಸಮಾಜದಿಂದ ಅವರಿಗೆ ಕೊಡುವಂಥ ಒಂದು ಬೆಂಬಲ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಸ್ವಾತಂತ್ರ್ಯವಲ್ಲ, ನಮ್ಮ ಜನರ ಸ್ವಾತಂತ್ರ್ಯ. ಜನಪ್ರತಿನಿಧಿಗಳು ರಾಜ್ಯದ ಜನಸೇವಕ. ಇವತ್ತಿನ ಕಾರ್ಯಕ್ರಮ ಇದು ಭವಿಷ್ಯತ್ತಿನ ಕಾರ್ಯಕ್ರಮ. ನಾನು ತುಂಬ ಮಾತಾಡಲಿಕ್ಕೆ ಬಯಸುವುದಿಲ್ಲ, ಯಾಕೆಂದರೆ ಹಾಗೆ ತರಬೇತಿ ಬಂದೆ ಕಾರ್ಯಕ್ರಮ ಮಧ್ಯಾಹ್ನದಲ್ಲಿ ನಿರಂತರವಾಗಿ ನಿಮ್ಮ ಕಾರ್ಯಕ್ರಮ ಆಗಲಿಕ್ಕೆ ಬಯಸ್ತೇವೆ. ಈ ಕಾರ್ಯಕ್ರಮ ನಿಮ್ಮದೇ ಕಾರ್ಯಕ್ರಮ ಆಗುವ ದೃಷ್ಟಿಕೋನದಿಂದ ಮಾಹಿತಿ ಸಿಗಲ್ಲ. ಸಾರ್ವಜನಿಕವಾಗಿ ಕಾರ್ಯಕ್ರಮ ಮಾಡುತ್ತಿದ್ದೇವೆ. ಪುತ್ತೂರಿನಲ್ಲಿ IAS KS ಆಸಕ್ತರು ಎಷ್ಟು ಜನ ಬರ್ತಾರೆ ಅವರಿಗೆ ಒಂದು ವಿಶೇಷ ವೇದಿಕೆಯನ್ನು ಪುತ್ತೂರು ತರಬೇತಿ ಮಾಡುವ ದೃಷ್ಟಿಕೋನ ಇಟ್ಟುಕೊಂಡಿದ್ದೇವೆ. ಅದಕ್ಕೆ ಈಗಲೇ ಡಾಕ್ಟರ್ ಆಂಟೋನಿ ಕರಿಸಿಕೊಂಡವರು ನಾವು ನಿಮಗೆ ಬೆಂಬಲವನ್ನು ಕೊಡ್ತೇವೆ ಅಂತ ಹೇಳಿದ್ದೇವೆ. ಫಿಲೋಮಿನಾ ಕಾಲೇಜಿನಿಂದ ಎಷ್ಟು ಆಸಕ್ತ ಮಕ್ಕಳು ಇರ್ತಾರೆ ಅವರಿಗೆ ಒಂದು ಪ್ರೋತ್ಸಾಹ ದೃಷ್ಟಿಯಿಂದ ಈ ಕಾರ್ಯಕ್ರಮ ಚಾಲನೆ. ಮೊದಲಾಗಿ ಇಲ್ಲಿ ಪ್ರಾರಂಭ ಆದಕ್ಕೆ ನಿಮ್ಮೆಲ್ಲ ಚಪ್ಪಾಳೆಯನ್ನು ನಾವು ಸ್ವಾಗತಿಸ್ತೇವೆ. ಎರಡನೇ ಕೂಡ ಸಂಸ್ಥೆಯಾಗಿ ಈ ಸಂಸ್ಥೆ ತರಬೇತಿ ಕೊಟ್ಟಾಗ ನಾವು ವಿಶೇಷವಾಗಿ ಏನಿದೆ ಅಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಆರ್ಥಿಕ ತೊಂದರೆ ಇದ್ದಲ್ಲಿ ಅವರಿಗೆ ಆ ಫೀಸನ್ನು ಭರ್ತಿ ಮಾಡಲಿಕ್ಕೆ ಆ ಪುಸ್ತಕವನ್ನು ಕೊಟ್ಟಲ್ಲಿ ನಾವು ಸಮುದಾಯದಿಂದ ಸಮಾಜದಿಂದ ಅವರಿಗೆ ಕೊಡುವಂಥ ಒಂದು ಬೆಂಬಲ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಮತ್ತು ಸಂಸ್ಥೆಯವರು ಕೂಡ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನಿಭಾಯಿಸಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಅದನ್ನು ಈಗಾಗಲೇ ನಿನ್ನೆ ಗೌರವ ಮಟ್ಟಿಗೆ ಮಾತನಾಡಿದ್ದಾರೆ. ಹಾಗೆ ಈಗ ಆಸಕ್ತಿ ಇರುವ ವಿದ್ಯಾರ್ಥಿಗಳಿಗೆ ಹಣದ ಕೊರತೆ ಇದೆ ಅಂತ ಹೇಳುವುದನ್ನು ಬಿಟ್ಟು IAS KS ತರಬೇತಿಯನ್ನು ಪಡೆಯುವ ಒಂದು ವ್ಯವಸ್ಥೆಯನ್ನು ರೂಪಿಸಲಿಕ್ಕಿದೆ ಅಂತ ಘೋಷಣೆ ಮಾಡಿ ಇದು ನಾನು ಮಾತಾಡ್ತಾ ಹೋಗಿ ಆದರೆ ಈ ಭಾಷಣ ಮಾಡುವಾಗ ನನಗೆ ಬಹಳ ಆಸಕ್ತಿ ಕಂಡದಲ್ಲಿ ಈ ಪಾತಿಗೆ ಬಂದಾಗ ನನ್ನ ಮಿತ್ರ ಪೊನ್ನಪ್ಪ ಅವರು ಈಗಲೂ ಕೂಡ ಫೋಟೋಗ್ರಾಫ್ ಮಾಡ್ತಾರೆ ಅಂತ ಹೇಳಿದಾಗ ಪ್ರಾರ್ಥನೆಯಲ್ಲಿ 2 ಹುಡುಗಿಯರಿದ್ದಾರೆ. ಅವರು ಈ ಪ್ರಾರ್ಥನೆ ಬಂದಾಗ ಹೇಗೆ ತೊಡಗಿಸಿಕೊಂಡ್ರು ಅಂದರೆ ಇಲ್ಲಿ ಹೋಗ್ತದೆ, ಹೊರಗೆ ಹೋಗ್ತದೆ, ಹೃದಯಕ್ಕೆ ಹೋಗ್ತದೆ. ಇದು ಭಾಳ ಮುಖ್ಯ. ನಾನು ಯಾವ ಹುಡುಗಿಯನ್ನು ಭಾಳ ಇಷ್ಟ ಆಯ್ತಂದರೆ ಅವರು ತನ್ಮಯರಾಗಿ ಕೈ ಮುಟ್ಟು ಆಮೇಲೆ ಮುಂದೆ ಸಮಾಜಕ್ಕೆ ಹೋಗಿದಾಗ ನೀವು ನಾಯಕರಾಗ್ತೀರಿ, ನೀವು ಲೀಡರ್ಗಳಾಗಿ ಹಿಂದುಗಡೆ ಇರುವಂತಿಂತ ಸಮಾಜದ ನಾಯಕರಾಗಲಿಕ್ಕೆ IAS KS ಇರುವಂಥದ್ದು, ಬೆಳಗಿಸುವಂಥದ್ದು ನಾಳೆ ಯಾವುದೇ ಕ್ಷೇತ್ರಕ್ಕೆ ಹೋಗಬೇಕು ಕಾರ್ಯಕ್ರಮವನ್ನು ಹೇಗೆ ಮಾಡಬೇಕು with the great blessings of Dr. Gurunga Mahaswamiji, the print of Auditing Mahaswamiji, ಅದಕ್ಕೆ ಅವರ ಒಂದು ನೇತೃತ್ವದಲ್ಲಿ ನಾವು ಕೆಲಸವನ್ನು ಇಡೀ ಪ್ರಪಂಚದ ಕೆಲಸ ಮಾಡ್ತಿದ್ದೀವಿ. ಇಲ್ಲಿವರೆಗೆ ಒಂದು 3,000 ಮಕ್ಕಳಿಗೆ ಉದ್ಯೋಗವನ್ನು ಕೊಡಿಸಿದ ನಿಶ್ಚಿತವಾಗಿ 350 ಮಕ್ಕಳುಗಳನ್ನ ಓದಿಸಿದ್ದೀವಿ. ಅದರಲ್ಲಿ 15 ಜನ AS ಆಫೀಸರ್ಗಳಾಗಿದ್ದಾರೆ. 5 ಜನ KS ಆಫೀಸರ್ಗಳಲ್ಲಿ ಈ ವರ್ಷ ಫಿಲಿಮ್ಸನ್ನು ಮುಗಿಸಿ ಮೇನ್ ಸಿಟಿ ಎಕ್ಸಾಮ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಶಿವನ ಸರ್ ಅದಕ್ಕೆ ಮೆನ್ಷನ್ ಮಾಡೋದು, ಈ ವರ್ಕ್ಶಾಪ್ನ ಏನಕ್ಕೆ ಮಾಡ್ತೇವೆ? ಈ ವರ್ಕ್ಶಾಪ್ ಕೇವಲ ಒಂದು ಪ್ರಚಾರಕ್ಕೋಸ್ಕರ ಮಾಡ್ತೇನೆ, ಒಂದು ಅವೇರ್ನೆಸ್ಗೋಸ್ಕರ ಮಾಡ್ತೇನೆ. ನಿಮ್ಮಲ್ಲಿ ಯಾರಾದರೂ ಕೂಡ ಈ ವಾಂಟಿಗೆ ಆಫೀಸರ್ ನಾವು ನಿಮ್ಮ ಜೊತೆ ನಿಂತ್ಕೊಳ್ತೇವೆ. In selecting professional courses, engineering and other professional courses, very few are motivated, interested in competitive exams, and that too in IAS and KS. Many students we should know how to think out of the box or how to go beyond the set typical structure. This is the need of the hour. I have heard recently, because of AI, after 10 years, many thousands people will lose their job. It could be true. What we require is today certain amount of productivity, creativity, and that too, above all, certain administrative people who can think productively for the society, administrative people. ಆಸ್ಥಾನದಲ್ಲಿ ರಾಜ ಎಷ್ಟು ಪವರ್ಫುಲ್ ಇದ್ರೂ ಕೂಡ ಆ ರಾಜನ ಪವರಿಗೆ ಕಾರಣ ಆಗಿರುವವರು ಆಸ್ಥಾನದಲ್ಲಿರುವಂತಹ ಅವನು ಆರಿಸಿದಂತಹ ಎಲ್ಲ ಅಧಿಕಾರಿಗಳು ಇರ್ಬೋದು, ಮಂತ್ರಿಗಳು ಇರ್ಬೋದು, ವಿದೂಷಕ ವರ್ಗ ಇರ್ಬೋದು, ಸಾಧಾರಣವಾಗಿ ಸ್ವಲ್ಪ ಗದ್ದಲದಲ್ಲಿ
ಇತ್ತೀಚಿನ ದಿನಗಳಲ್ಲಿ ನೋಡಬಹುದು IAS ಆಗಿರ್ಬೋದು, AS ಆಗಿರ್ಬೋದು, ಸರ್ಕಾರದ ಬೇರೆ ಬೇರೆ ವಿವಿಧ ಹಂತಗಳ ಒಂದು ಸರ್ಕಾರದ ಅವಕಾಶಗಳಿದೆ. ಇದು ಕೂಡ ಸರ್ಕಾರ ಅನೇಕ ಸವಲತ್ತುಗಳನ್ನು ಕೊಡ್ತಾ ಇದೆ. ಉದಾಹರಣೆಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಬ್ಯಾಕ್ವರ್ಡ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, IAS ಗೆ AS ಗೆ ಕೋಟ್ಯಾಂತರ ರೂಪಾಯಿನ ವೆಚ್ಚ ಮಾಡೋದನ್ನು ನಾವು ನೋಡಬಹುದು. ಹೆಚ್ಚು ಜನ IAS ಅಧಿಕಾರಿಗಳು, ಸುಮಾರು 100 ಜನ IAS ಅಧಿಕಾರಿಗಳನ್ನ ನಾನು ಹಾಗೆ ಹೇಳಿದೆ, IAS ಆಗ್ತದೆ ಅಂತ ಹೇಳ್ತೇನೆ. ದಾವಣಗೆರೆ ಈ ಭಾಗಕ್ಕೆ ಬರಬೇಕಂತ ಬಹಳ ದಿನದ ಕನಸಿತ್ತು. ಇವತ್ತು ಆ ಕನಸು ಈಗ ಸಂತೋಷ ಆಗಿದೆ. ಸೊ ನಾನು 5 ತಾಸು ಜರ್ನಿ ಮಾಡಿಕೊಂಡು ಬರೋದ್ರಿಂದ ನನ್ನ ಜೊತೆಗೆ ಇದು ಬ್ಯಾಟರಿ ನನ್ನ ಜೊತೆಗೆ ನೀವು 1.5 ತಾಸು ಅಧಿಕಾರಿಗಳು, ಜನಪ್ರತಿನಿಧಿಗಳು, ನಮ್ಮವರು ಸ್ವಾತಂತ್ರ್ಯವಲ್ಲ, ನಮ್ಮ ಜನರ ಸ್ವಾತಂತ್ರ್ಯ. ಜನಪ್ರತಿನಿಧಿಗಳು ರಾಜ್ಯದ ಜನಸೇವಕ, ಅಧಿಕಾರಿಗಳು ಸಾರ್ವಜನಿಕ ಸೇವಕರು. ಲಂಚ, ಭ್ರಷ್ಟಾಚಾರ, ಆಡಳಿತ ಜನಪ್ರತಿನಿಧಿಯ ಕರ್ತವ್ಯ. ನಿಜವಾದ ಒಂದು ಇಂಟ್ರೆಸ್ಟ್ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಾವು ತಗೊಂಡು ಸಾಧ್ಯವಿಲ್ಲ. ಎಷ್ಟು ಜನ ಆಕ್ಚುಲಿ ಇಂಟ್ರೆಸ್ಟ್ ಇದೆ ಅಥವಾ ಎಷ್ಟು ಜನ ಒಂದು ಶಾಲೆಯ ಕಾಲೇಜಿನ ಕೋರ್ಸ್ಗಳಿಗೆ ತಗೊಂಡು ಇಲ್ಲಿ ಬಂದು ಅಟೆಂಡ್ ಮಾಡಬೇಕು ಅಂತ ನಿಮ್ಮನ್ನು ತಗೊಂಡು ತೋರಿಸಿದ್ದಾರೆ. ಅದನ್ನು ನೀವು ಪ್ರಶ್ನೆ ನಿಮ್ಮನ್ನು ನೀವು ಪ್ರಶ್ನೆ ಮಾಡಬೇಕು. ಯಾಕೆಂದರೆ ನಾವು ಮೊದಲನೇ ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿ ಜಿಲ್ಲೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ತಗೊಳ್ಳೋ ಸಂಖ್ಯೆ ಬಹಳ ಕಮ್ಮಿ. ಅದು ಕಾನ್ಸ್ಟೇಬಲ್ ಪೊಲೀಸ್ ಇಲಾಖೆಯ ಪೊಲೀಸ್ ಕಾನ್ಸ್ಟೇಬಲ್ಸ್ ಅಂತ ಹೇಳಿದ್ದು IAS ಎಕ್ಸಾಮ್ ಅದೇನೋ ಗೊತ್ತಿಲ್ಲ. ಈ ಕಡೆ ಆ ಬಗ್ಗೆ ಒಂದು ಒಳ್ಳೆಯ ಅಭಿರುಚಿ ಸರ್ಕಾರ ಸೇವೆ ಮಾಡಬೇಕು, ಸೋಷಿಯಲ್ ಸರ್ವಿಸ್ ಮಾಡಬೇಕು ಅನ್ನೋದು ಅಂತ ನಿಮಗೆ ಅಭಿರುಚಿ ಕಮ್ಮಿ. ನಾವು ಉದಾಹರಣೆ ಈಗ 175 ಜನ ಪೊಲೀಸ್ ಕಾನ್ಸ್ಟೇಬಲ್ಸ್ ನಾವು ಮಾಡೋದು. 175 ಜನ ಪೊಲೀಸ್ ಕಾನ್ಸ್ಟೇಬಲ್ಸ್ನಲ್ಲಿ 5 ಜನ ದಕ್ಷಿಣ ಕನ್ನಡ ಜಿಲ್ಲೆಯವರು. ಆಕ್ಚುಲಿ ಅದು ರಿವರ್ಸ್ ಆಗುತ್ತೆ. ಅಂದರೆ 180 ಜನ ದಕ್ಷಿಣ ಕನ್ನಡ ಜಿಲ್ಲೆಯವರು, 5 ಜನ ಹೊರಗಡೆ ಇರುತ್ತೆ. ಬಹಳ ಒಂದು ಖುಷಿ ವಿಚಾರ ಆಗುತ್ತೆ. ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ ನಿಮಗೆ ಬೇಕಾದ ಊರಲ್ಲಿ ಪರ್ಟಿಕ್ಯುಲರ್ ದಕ್ಷಿಣ ಕನ್ನಡದಲ್ಲಿ ಇಷ್ಟು ವೇಕೆನ್ಸಿ ಇದೆ, ನಿಮಗೆ ಬೇಕಾದ ಸ್ಥಳದಲ್ಲಿ ನಿಮಗೆ ಪೋಸ್ಟಿಂಗ್ ಸಿಗುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಊರಿನಲ್ಲಿ ವಾಸ ಮಾಡ್ತಾ, ನಿಮ್ಮ ತಂದೆ ತಾಯಿಗಳನ್ನ ನೋಡ್ಕೊಂಡ, ಇಂಟ್ರೆಸ್ಟ್ ಜೊತೆಗೆ ಒಳ್ಳೆಯ ಐದು ಸಂಬಳ ತಗೊಂಡ, ನಿಮ್ಮ ಕೃಷಿ ಭೂಮಿ ಇದೆ ಅದನ್ನು ನೀವು ಅದನ್ನು ಪಾಲನೆ ಪೋಷಣೆ ಮಾಡ್ತಾ ಇತರರಿರ್ಬೋದು, ಸೂರ್ಯರಿರ್ಬೋದು, ಊರುಗಳಿರ್ಬೋದು, ಬಂಡವಾಳಗಳನ್ನು ಮಾಡ್ತಾರೆ. ಇನ್ನೂ ಒಂದಷ್ಟು ಬೇರೆ ಶಾಸನ ಆಫೀಸರ್ ಆಗ್ತೀವಿ, ಸ್ಟೇಟ್ ಲೆವೆಲ್ ಆಫೀಸರ್ಸ್ ಆಗ್ತೀವಿ, ಹೋಗ್ತಾ ಹೋಗ್ತಾ ಸ್ಟೇಟ್ ಲೆವೆಲ್ ಹೋಗ್ತೀವಿ. ಇಲ್ಲ KS IAS ಮಾಡಿದ್ರೆ ಇನ್ನೂ ಒಂದು ಡಿಸ್ಟ್ರಿಕ್ಟನ್ನು ನೀವು ಸಂಭಾಳಿಸಬೇಕಾಗುತ್ತೆ. ನಾಡಾಡ, ಶಿವಮೊಗ್ಗ, DC ಅವರಿಗೆ ಈ ಥರ ಜವಾಬ್ದಾರಿಗಳು ಸ್ಟಾರ್ಟ್ ಆಗುತ್ತೆ. ಜವಾಬ್ದಾರಿಗಳಿಗೆ ಒಂದು ಏನು ಆ ಹುದ್ದೆ ಇದೆ, ಹುದ್ದೆ ಒಂದು ಖರ್ಚು ಇರುತ್ತೆ. ಅದನ್ನು ಕೂಡ ಎಂಜಾಯ್ ಮಾಡಬೇಕು. ಒಂದು ಯೋಚನೆ ಮಾಡಿ, ನಿಮ್ಮ ಅಪ್ಪ ಅಮ್ಮ ನಿಮಗೆ ಎಷ್ಟು ಹೆಮ್ಮೆ ಪಡ್ತಾರೆ, ನಿಮ್ಮ ಕುಟುಂಬ, ನಿಮ್ಮ ಊರು, ನಿಮ್ಮ ಗ್ರಾಮ ನಿಮಗೆ ಎಷ್ಟು ಹೆಮ್ಮೆ ಪಡ್ತಾರೆ, ನಿಮ್ಮ ಶಾಲೆ ಕಾಲೇಜುಗಳಿಗೆ. ಇದರ ಬಗ್ಗೆ ನನಗೆ ಯಾಕೆ ಅರ್ಥ ಆಗ್ತಾ ಇದೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಅಸಿಸ್ಟೆಂಟ್ ಆಗಿರ್ಬೋದು, ಆಫೀಸರ್, ಆಫೀಸರ್, ಆರ್ಗನೈಸೇಷನ್ ಆಫೀಸರ್, ಇದೆಲ್ಲ ಕಾಂಪಿಟೇಟಿವ್. ನಾನು UPSC ಮತ್ತು KPSC ಎಕ್ಸಾಮ್ಸ್ ನಾನು ಹೇಗೆ ಮಾಡಬೇಕು UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ ಮೇನ್ಸ್ಗೂ ಇಂಟರ್ವ್ಯೂ 3 ಹಂತದ ಎಕ್ಸಾಮ್ ಆಗುತ್ತೆ. KPSCಗೂ 3 ಹಂತದ ಎಕ್ಸಾಮ್ ಆಗುತ್ತೆ. ನಾವು ಎಕ್ಸಾಮ್ ಬರೋದ ಸಂದರ್ಭದಲ್ಲಿ ಫೀಸ್ನ 10 ಲಕ್ಷ ಜನ ಬರೀತಾರೆ. 10 ಲಕ್ಷ ಜನ ಫೀಸ್ ಬಂದಾಗ ಅದರಲ್ಲಿ 10 ಲಕ್ಷದಿಂದ 10,000 ಜನನ ಮೇನ್ಸ್ಗೆ ಆಯ್ಕೆ ಮಾಡಲಾಗುತ್ತೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.
my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.